ನಮಸ್ಕಾರ ಸ್ನೇಹಿತರೆ, SNC ಆಲ್ ಇನ್ ಒನ್ ಚಾನೆಲ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ. ಚಾನೆಲನ್ನು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಇದರಿಂದ ನಾವು ಹಾಕ್ತಕ್ಕಂತಹ ಪ್ರತಿಯೊಂದು ವಿಡಿಯೋನೂ ಸಹ ನಿಮಗೆ ಮೊದಲು ಬರುತ್ತೆ. ನಮಗೆ ಸಪೋರ್ಟ್ ಮಾಡಿ. ಈ ವಿಡಿಯೋದಲ್ಲಿ ನಾನು ಶಿವನ ಕನ್ಯಾವಧು ಅನಿಸ್ಕೊಂಡಿರುವ ಕಾಮಾಖ್ಯ ದೇವತೆಯ ಬಗ್ಗೆ ಹೇಳ್ತಾ ಇದ್ದೇನೆ. ಅದರ ದಂತಕತೆ ಏನು, ಕಾಮಾಖ್ಯ ದೇವತೆ ಯಾರು ಎಂಬುದರ ಬಗ್ಗೆ ವಿವರವನ್ನು ಕೊಡ್ತಾ ಇದ್ದೇನೆ. ವಿಡಿಯೋವನ್ನು ದಯಮಾಡಿ ಪೂರ್ತಿಯಾಗಿ ನೋಡಿ. ಹಿಂದಿನ ವಿಡಿಯೋದಲ್ಲಿ ನರಕಾಸುರನು ಕಾಮಾಖ್ಯ ದೇವಿಯೊಂದಿಗೆ ಪ್ರೀತಿಯೊಂದಿಗೆ ಬಿದ್ದು ಅವಳನ್ನು ಮದುವೆ ಆಗಬೇಕು ಅಂತ ಪ್ರಯತ್ನವನ್ನು ಮಾಡಿದಾಗ ದೇವಿಯು ಉಪಾಯದಿಂದ ಅಂತಹ ಒಂದು ಅನಾಹುತದಿಂದ ಪಾರಾಗ್ತಾಳೆ ಅನ್ನೋದನ್ನು ತಿಳಿಸಿದ್ದೆ. ಈ ಕಾಮಾಖ್ಯ ದೇವಿ ಯಾರು, ಆ ದೇವಾಲಯ ಎಲ್ಲಿದೆ, ಯಾವ ರೀತಿಯಲ್ಲಿ ಅವಳನ್ನು ಪೂಜಿಸಲಾಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಕಾಮಾಖ್ಯ ದೇವಾಲಯವು ತಾಂತ್ರಿಕ ಆಚರಣೆಗಳ ಅತ್ಯಂತ ಹಳೆಯ ಮತ್ತು ಅತ್ಯಂತ ಗೌರವಾನ್ವಿತ ಕೇಂದ್ರಗಳಲ್ಲಿ ಒಂದಾಗಿದೆ. ಇದು ಭಾರತದ ಅಸ್ಸಾಂನ ಗುವಾಹಟಿಯಲ್ಲಿರುವ ಗೌಹಾಟಿ ಅಂತ ಹೇಳ್ತೇವೆ, ಗುವಾಹಟಿ ಅಂತೇವೆ. ಗುವಾಹಟಿಯಲ್ಲಿರ್ತಕ್ಕಂಥ ನೀಲಾಚಲ ಬೆಟ್ಟಗಳಲ್ಲಿ ಈ ದೇವಾಲಯ ಸ್ಥಿತವಾಗಿದೆ. ಈ ದೇವಾಲಯ ಕುಲಾಚಾರ ತಂತ್ರ ಮಾರ್ಗದ ಕೇಂದ್ರವೂ ಸಹ ಆಗಿದೆ. ಇದು ವಿಶೇಷ ಅಂತ ಹೇಳಿದರೆ ದೇವಿಯ ಋತುಚಕ್ರವನ್ನು ಆಚರಿಸುವ ವಾರ್ಷಿಕ ಉತ್ಸವ ಅಂಬುಬಾಚಿ ಮೇಳ ನಡೀತಕ್ಕಂತಹ ಒಂದು ಏಕೈಕ ದೇವಾಲಯ ಆಗಿ ಇದು ಬಿಂಬಿಸಲ್ಪಟ್ಟಿದೆ. ಶಾಕ್ತ ಸಂಪ್ರದಾಯದ 51 ಪೀಠಗಳಲ್ಲಿ ಇದು ಅತ್ಯಂತ ಹಳೆಯ 4 ಪೀಠಗಳಲ್ಲಿ ಒಂದಾಗಿದೆ ಹಾಗೂ ಅತ್ಯಂತ ಶಕ್ತಿಶಾಲಿ ಕೂಡ ಆಗಿದೆ. 19ನೇ ಶತಮಾನದಿಂದ ಈಚೆಗೆ ಬಂಗಾಳದಿಂದ ಬಂದಂತಹ ಜನರು ಇದನ್ನು ಪ್ರಮುಖ ಯಾತ್ರಾ ಸ್ಥಳವನ್ನಾಗಿ ಮಾಡಿಕೊಂಡು ಅನ್ನುವಂತಹ ಪ್ರತೀತಿನೂ ಇದೆ. ಇದು ಕಾಮಾಖ್ಯ ದೇವಾಲಯದ ಒಂದು ಕಿರುಪರಿಚಯ. ಸುಮಾರು 10ನೇ ಶತಮಾನದಲ್ಲಿ ಇರ್ತಕ್ಕಂತಹ ಕಾಳಿಕಾ ಪುರಾಣ ಮತ್ತು ಯೋಗಿನಿ ತಂತ್ರದ ದಲ್ಲಿ ಹೇಳುವ ಉಲ್ಲೇಖದ ಪ್ರಕಾರ ಕಾಮಾಖ್ಯ ದೇವತೆಯು ಒಂದು ಕಿರಾತ ಮೂಲದವಳು ಆಗಿದ್ದಾಳೆ. ಹಲವಾರು ಇತಿಹಾಸಕಾರರು ಇದರ ಬಗ್ಗೆ ಹಲವಾರು ಸಂಶೋಧನೆಗಳನ್ನು ಮಾಡಿದ್ದಾರೆ. ಶಾಸ್ತ್ರದ ಪುರಾವೆಗಳ ಪ್ರಕಾರ ಮುಖ್ಯ ದೇವಾಲಯ ಪುನರ್ ನಿರ್ಮಾಣ, ಅಸ್ತಿತ್ವದಲ್ಲಿರ್ತಕ್ಕಂಥ ವಿವರಗಳು, ಅಲ್ಲಿರ್ತಕ್ಕಂತಹ ಅದರ ಮೇಲೆ ಆಗಿರ್ತಕ್ಕಂತಹ ದಾಳಿಗಳು, ಇಂಥ ಎಲ್ಲ ವಿಚಾರಗಳನ್ನು ತೆರೆದಿರ್ತವೆ. ಹಾಗಾದ್ರೆ ಈ ಕಾಮಾಖ್ಯ ದೇವತೆ ಎಲ್ಲಿಂದ ಉತ್ಪತ್ತಿ ಆದ್ಲು, ಯಾರು ಈಕೆ, ಎಂತಹ ಶಕ್ತಿ ದೇವತೆ ಇವಳು ಅನ್ನೋದರ ವಿವರವನ್ನ ಇವತ್ತಿನ ದಂತಕಥೆಯಲ್ಲಿ ತಿಳ್ಕೊಳ್ಳೋಣ. ಅತ್ಯಂತ ಆಶ್ಚರ್ಯಕರ ಹಾಗೂ ನಂಬಲಿಕ್ಕೆ ಆಗದೇ ಇರತಕ್ಕಂತಹ ವಿಚಿತ್ರವಾಗಿರ್ತಕ್ಕಂತಹ ಒಂದು ದೇವಸ್ಥಾನ ಅಂದರೆ ಇದೆ. ಇಲ್ಲಿ ಯೋನಿಯನ್ನು ಪೂಜಿಸಲಾಗುತ್ತೆ. ಜಗತ್ತಿನ ಸೃಷ್ಟಿಗೆ ಕಾರಣಕರ್ತವಾಗಿರ್ತಕ್ಕಂತಹ ಯೋನಿಯೇ ಇಲ್ಲಿ ಪೂಜಾರ್ಹವಾಗಿರ್ತಕ್ಕಂತಹ ಅತಿ ಪರಮ ಪವಿತ್ರವಾಗಿರ್ತಕ್ಕಂತಹ ಸ್ಥಾನವನ್ನು ಪಡೆದಿರ್ತಕ್ಕಂಥದ್ದು. ದೇವಿಯ ಯೋನಿಯನ್ನು ಪೂಜಿಸೋದ್ರಿಂದ ಇಲ್ಲಿ ದೇವಿಯ ಋತುಸ್ರಾವವನ್ನು ಹಬ್ಬವಾಗಿ ಆಚರಿಸ್ತಕ್ಕಂತಹ ಒಂದು ವಿಶೇಷವಾದಂತಹ ದೇವಸ್ಥಾನ ಇದು. ಕಾಮಾಖ್ಯ ದೇವತೆಯನ್ನು ಆಗಾಗ್ಗೆ ರಕ್ತಸ್ರಾವ ಮಾಡುವ ದೇವತೆ ಅಂತೇಳಿ ಹೇಳಿ ಕರೀತಾರೆ. ವರ್ಷದ ಆಗಸ್ಟ್ ತಿಂಗಳಿನಲ್ಲಿ 3 ದಿನಗಳ ಕಾಲ ಈ ಕಾಮಾಖ್ಯ ದೇವಿಯು ರಕ್ತಸ್ರಾವವನ್ನು ಹೊಂದ್ತಾಳೆ ಅಥವಾ ಋತುಸ್ರಾವವನ್ನು ಹೊಂದ್ತಾಳೆ ಅಂತ ನಂಬಲಾಗಿದೆ. ಆಗ 3 ದಿನಗಳ ಕಾಲ ಈ ಕಾಮಾಖ್ಯ ದೇವಾಲಯವನ್ನು ಮುಚ್ಚಿ ಅದರ ಸುತ್ತಲೂ ಹೊರಭಾಗದಲ್ಲಿ ಜನರು ವಿಶೇಷವಾದ ಆರಾಧನೆಯನ್ನು ಮಾಡ್ತಾರೆ. ಕಡೆಯಲ್ಲಿ ಯಾವುದೇ ರೀತಿಯಾದಂತಹ ವಿಗ್ರಹ ಪೂಜೆ ಇಲ್ಲ. ಅಲ್ಲಿ ಇರ್ತಕ್ಕಂತಹ ಶಿಲೆಯಲ್ಲಿ ಕೆತ್ತಲ್ಪಟ್ಟಿರ್ತಕ್ಕಂತಹ ಮಾತೃ ಯೋನಿಗೆ ಅಲ್ಲಿ ಪೂಜೆ ನೆರವೇರಿಸಲಾಗುತ್ತೆ. ಹಿಂದೂ ಪುರಾಣಗಳ ಪ್ರಕಾರ ಕಾಮಾಖ್ಯ ದೇವಿಯನ್ನ ಶಿವನ ಮೊದಲ ಪತ್ನಿ ಸತೀದೇವಿಯ ರೂಪ ಅಂತ ನಂಬ್ತಾರೆ. ಈ ದಂತಕಥೆಯ ಪ್ರಕಾರ ದಕ್ಷನ ಮಗಳಾಗಿರ್ತಕ್ಕಂತಹ ಸತೀದೇವಿಯು ತಂದೆಯಾದಂತಹ ದಕ್ಷನಿಗೆ ಮಗಳು ಶಿವನನ್ನು ವರಿಸಿದ್ದು ಸ್ವಲ್ಪನೂ ಇಷ್ಟ ಇರೋದಿಲ್ಲ. ಅಂತಹ ಸಂದರ್ಭದಲ್ಲಿ ದಕ್ಷನು ಯಾಗವನ್ನು ಮಾಡ್ತಿರ್ಬೇಕಾದ್ರೆ ಶಿವನನ್ನು ಉಳಿದು ಎಲ್ಲರನ್ನೂ ಸಹ ಆಮಂತ್ರಿಸ್ತಾನೆ. ಆದರೂ ಸಹ ತನ್ನ ತವರು ಮನೆಗೆ ಹೋಗಲೇಬೇಕು ಅನ್ನುವಂಥ ಹಠದಿಂದ ಸತೀದೇವಿ ಬರ್ತಾಳೆ, ದಕ್ಷನ ಮನೆಗೆ ಬರ್ತಾಳೆ. ಆದರೆ ದಕ್ಷನು ಅವಳನ್ನು ಕರೀದೇನೆ ಅವಮಾನಿಸ್ತಾನೆ. ಸಿಟ್ಟಿಗೆದ್ದಂತಹ ಶಿವ ಹೇಳ್ತಾನೆ, ನಿನಗೆ ಬೇಕಿತ್ತ ಇದು ಅವಮಾನವನ್ನು, ಈ ರೀತಿಯ ಅವಮಾನವು ನಿನಗೆ ಬೇಕಾಗಿತ್ತ, ನೀನು ಬಂದಿದ್ದು ತಪ್ಪಲ್ವಾ ಆಮಂತ್ರಣವಿಲ್ಲದೆ ಅಂತ ಹೇಳ್ತಾನೆ. ಇದರಿಂದ ಬಹಳ ಬೇಸರವಾಗುತ್ತೆ ಅವಳಿಗೆ. ಅವಳೇನು ಮಾಡ್ತಾಳೆ, ಅಲ್ಲಿ ನಡೀತಕ್ಕಂತಹ ಯಜ್ಞ ಕುಂಡಕ್ಕೆ ತನ್ನನ್ನು ತಾನು ಅರ್ಪಿಸ್ಕೊಂಡು ಬಿಡ್ತಾಳೆ. ಇಂತಹ ಅವಮಾನವನ್ನು ತಡಿಲಿಕ್ಕಾಗದೆ ಯಜ್ಞಕುಂಡಕ್ಕೆ ತನ್ನ ದೇಹವನ್ನು ಅರ್ಪಿಸ್ಕೊಳ್ತಾಳೆ. ಸತೀದೇವಿಯ ದೇಹ ಅದರಲ್ಲಿ ಸುಟ್ಟು ಹೋಗ್ತಾ ಇರಬೇಕಾದ್ರೆ ಶಿವನು ಆ ದೇಹವನ್ನು ಎತ್ಕೊಂಡು ವಿನಾಶಕಾರಿಯಾದಂತಹ ತಾಂಡವ ನೃತ್ಯವನ್ನು ಆಡಲಿಕ್ಕೆ ಶುರು ಮಾಡ್ತಾನೆ.
ಜಗತ್ತಿಗೆ ವಿನಾಶಕಾರಿಯಾದಂತಹ ಈ ತಾಂಡವ ನೃತ್ಯವನ್ನು ಹೇಗಾದರೂ ಮಾಡಿ ನಿಲ್ಲಿಸಿ, ಇಲ್ಲದಿದ್ದರೆ ಜಗತ್ತು ಬ್ರಹ್ಮಾಂಡವೇ ಸರ್ವನಾಶ ಆಗುತ್ತೆ ಅಂತ ಉಳಿದ ಎಲ್ಲ ದೇವತೆಗಳು ಸಹ ವಿಷ್ಣುವಿನ ಹತ್ರ ಹೋಗಿ ಮೊರೆ ಇಡ್ತಾರೆ. ಆಗ ಭಗವಾನ್ ವಿಷ್ಣು ಏನು ಮಾಡ್ತಾನೆ, ತನ್ನ ಸುದರ್ಶನ ಚಕ್ರದಿಂದ ಹೊತ್ತುಕೊಂಡಿರ್ತಕ್ಕಂತಹ ಅರೆಬರೆ ಬೆಂದು ಶಿವನು ಹೊತ್ತುಕೊಂಡಿರ್ತಕ್ಕಂತಹ ಸತಿಯ ದೇಹವನ್ನು 51 ತುಂಡುಗಳಾಗಿ ಕತ್ತರಿಸಿ ಬಿಡ್ತಾನೆ. ಕತ್ತರಿಸಿದಾಗ ಅದು ಶಿವನ ಹೆಗಲ ಮೇಲಿಂದ ಜಾರಿ ಎಲ್ಲ ಕಡೆಯಲ್ಲಿ ಭೂಮಿಯ ಮೇಲೆ ಹರಡುತ್ತೆ ಅಂತ ಹೇಳಲ್ಪಟ್ಟಿದೆ. ಹೀಗೆ ಭಾರತೀಯ ಉಪಖಂಡದಲ್ಲಿಯೂ ಸಹ, ಅಂದರೆ ಭಾರತದಲ್ಲಿಯೂ ಸಹ ಈ ಸತಿಯ ಗರ್ಭ ಮತ್ತು ಜನನಾಂಗಗಳು ಬಿದ್ದುವು ಅನ್ನುವಂತಹ ಪ್ರತೀತಿ ಇದೆ. ಈ ರೀತಿಯಲ್ಲಿ ಕಾಮಾಖ್ಯ ಮಂದಿರವನ್ನು ನಂತರದಲ್ಲಿ ಮಾತ್ರ ಯೋನಿಯನ್ನಾಗಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ನಂತರದಲ್ಲಿ ದೇವಾಲಯಗಳನ್ನು ನಿರ್ಮಿಸಲಾಯಿತು, ಅಲ್ಲಿ ಪೂಜೆ ಪುನಸ್ಕಾರಗಳನ್ನು ನಡೆಸಲಾಯಿತು ಅನ್ನುವಂಥ ವಿಚಾರ ಪ್ರಚಲಿತವಾಗಿರ್ತಕ್ಕಂಥದ್ದು. ಕಾಲಾನಂತರದಲ್ಲಿ ಈ ಖಾಸಗಿ ಅಂಗವನ್ನು ಒಂದು ಮಾತ್ರ ಯೋನಿಯ ರೂಪದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಲಾಯಿತು. ಹಾಗೆ ಅತಿ ಉತ್ತಮವಾದಂಥ ಫಲವತ್ತತೆ ಹಾಗೂ ಶಕ್ತಿಯನ್ನು ಕೊಡ್ತಕ್ಕಂತಹ ಶಕ್ತಿ ಕೇಂದ್ರವಾಗಿ ಅದು ರೂಪುಗೊಂಡು ಅಲ್ಲಿ ಸ್ತ್ರೀಯರ ಸೃಷ್ಟಿಯ ಶಕ್ತಿಯ ಮೇಲೆ ಕೇಂದ್ರೀಕರಿಸಿದಂತಹ ತಾಂತ್ರಿಕ ಆಚರಣೆಗಳು ಪ್ರಾರಂಭ ಆದವು. ನಂತರದಲ್ಲಿ ಅದು ಬ್ಲ್ಯಾಕ್ ಮ್ಯಾಜಿಕ್ವರೆಗೂ ಹೋಯಿತು. ಈಗಲೂ ಸಹ ಅಲ್ಲಿರ್ತಕ್ಕಂತಹ ನೂರಾರು ಜನ ಸಾಧುಗಳು ಹಾಗೂ ಅಘೋರಿಗಳು ತಾಂತ್ರಿಕ ಆಚರಣೆಗಳನ್ನು ನಡೆಸ್ತಾರೆ. ಮಾಟ ಮಂತ್ರಗಳನ್ನು ಮಾಡಿರ್ತಕ್ಕಂಥವ್ರನ್ನ ತಂದು ಕೂರಿಸಿದರೆ ಅಲ್ಲಿ ಅವನ್ನೆಲ್ಲ ನಿವಾರಣೆಯನ್ನು ಮಾಡ್ತಾರೆ. ಅತ್ಯಂತ ಒಳ್ಳೆಯ ಆಚರಣೆಗಳು ಹಾಗೂ ಪೂಜ್ಯ ಆಚರಣೆಗಳ ಕೇಂದ್ರವಾಗಿ ಕಾಮಾಖ್ಯ ದೇವಾಲಯವು ಈಗ ನಿಂತಿದೆ. ಸ್ನೇಹಿತರೆ, ವಿಡಿಯೋದ ಸಮಯ ಹೆಚ್ಚಾಗೋದ್ರಿಂದ ಉಳಿದಂಥ ವಿಚಾರವನ್ನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೇನೆ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಒತ್ತಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಬರ್ತೇನೆ. ನಮಸ್ಕಾರ.